ಪ್ರತಿ ಭಾನುವಾರ ಮೂಡಿ ಬರಲಿದೆ, ಟಿಡಿ ತಲಪಾಡಿ ಚಾನಲಲ್ಲಿ ಬರಲಿದೆ. 6 ಗಂಟೆಯಿಂದ 7 ಗಂಟೆವರೆಗೆ ನಿಮ್ಮ ನೆಚ್ಚಿನ ಹಲೋ ಫೋನಿನ್ ಕಾರ್ಯಕ್ರಮ. ಎಲ್ಲರೂ ಕರೆ ಮಾಡಿ ಹಾಡು ಹಾಡಿ, ಎಲ್ಲರೂ ಕರೆ ಮಾಡಿ ಮಾತಾಡಿ ಹಾಡಿ. ಎಲ್ಲರೂ ಕರೆ ಮಾಡಿ ಹಾಡು ಹಾಡಿ, ಎಲ್ಲರೂ ಕರೆ ಮಾಡಿ ಮಾತಾಡಿ ಹಾಡಿ. ಮಾತಾಡಿ ಹಾಡಿ, ಮಾತಾಡಿ ಹಾಡು ಹಾಡಿ. ನಮಸ್ಕಾರ ವೀಕ್ಷಕರೇ, ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಿಮ್ಮಿಷ್ಟದ ಹಾಡನ್ನ ಹಾಡಬಹುದು. ಹಾಗೆ ಯಾರು ಹಾಡುದಿಲ್ವೋ ಅಂತವರು ಡ್ರೈವರ್ ಬಗ್ಗೆ ಡ್ರೈವರ್ಗಳ ಬಗ್ಗೆ ಮಾತಾಡುವಂಥದ್ದು. ಹಾಗೆಯೇ ನೋಡುವ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕಾಲ್ ಮಾಡ್ತಾರೆ, ಯಾರೆಲ್ಲ ಹಾಡು ಹಾಡ್ತಾರೆ, ಯಾರೆಲ್ಲ ಡ್ರೈವರ್ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಓಕೆ, ಇವಾಗ ಒಂದು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಓಕೆ ವೀಕ್ಷಕರೇ, ಇವಾಗ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ಹಾ, ಯಾರಿದು? ಸುಜ್ಞಾನ್. ಎಲ್ಲಿಂದ ಕಾಲ್ ಮಾಡ್ತಿರೋದು? ಮಾರಿಪಳ್ಳದಿಂದ. ಓಕೆ ಸುಜ್ಞಾನ್, ಇವತ್ತು ನೀನು ಡ್ರೈವರ್ ಬಗ್ಗೆ ಮಾತಾಡ್ತೀಯ ಅಲ್ಲ ನಿನ್ ಇಷ್ಟದ ಹಾಡು ಯಾವ್ದಾದ್ರು ಹಾಡ್ತೀಯಾ? ಹಾಡು ಹಾಡ್ತೀಯಾ? ಓಕೆ, ಹಾಡು ಹಾಡು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ನೆನಪೋರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಕೃಷ್ಣ 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 ಒಳಗೆದ್ದು ಮೈ ಮೋರಿ ಬೇಡುತ್ತಾನೊಮ್ಮೆ, ಕೃಷ್ಣ ಎನಬಾರದೆ. ಸುಳಿದಾಡುತ್ತ ಮಳೆಯೋರ ಕೃಷ್ಣ ಎನಬಾರದೆ. ಕೃಷ್ಣ ಎನಬಾರದೆ. ನಾ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಥ್ಯಾಂಕ್ ಯು. ಹಲೋ ಸುಜ್ಞಾನ್, ಏನು ಇವತ್ತೇ ಪ್ರಾಕ್ಟೀಸ್ ಮಾಡಿ ಇವತ್ತೇ ಹಾಡುದಾ ಅಂತ ಅಲ್ವಾ? ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಲ್ಲ? ಹಾಡಿದ್ದಿ, ಚೆನ್ನಾಗಿ ಹಾಡಿದ್ದಿ, ಆದ್ರೆ ಲಿರಿಕ್ಸ್, ಸಾಹಿತ್ಯ ಎಲ್ಲೆಲ್ಲೋ ತಪ್ಪ ಉಂಟ. ಅಮ್ಮ ಹೇಳಿಕೊಡ್ತಾ ಇದ್ದಾರೆ ಅಲ್ಲಿ ಅಲ್ವಾ? ಅಲ್ವಾ ಸುಜ್ಞಾನ್? ಸುಜ್ಞಾನ್, ಕಾಫಿ ಆಯ್ತಾ? ಕಾಫಿ ಆಯ್ತಾ? ಟೀ ಕುಡ್ದಿಯಾ? ಏನ್ ತಿಂಡಿತ್ತು? ಬಿಸ್ಕಿಟ್. ಅದೇ ಬಿಸ್ಕಿಟ್ ತಿಂದು ಏನು ಇದು ಎನರ್ಜಿ ಸಾಕಾಗ್ಲಿಲ್ಲ. ಇನ್ನೊಂದ್ಸಲಿ ಹಾಡ್ಲಾ? ತೊಂದ್ರೆ ಇಲ್ಲ ಬಾಬಾ, ನೀನು ಹಾಡುದೇ ಹೆಚ್ಚು, ಚೆನ್ನಾಗಿ ಹಾಡಿದ್ದಿ. ಆದ್ರೆ ಲಿರಿಕ್ಸ್ ಏನೋ ನನ್ನ ಅಂತ ಮಾಡ್ತಾ ಇದ್ದಿ ಅಷ್ಟೇ. ಓಕೆ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಕಲ್ತ ಹಾಡಾಯ್ತಾ? ಓಕೆ ಸುಜ್ಞಾನ್. ಓಕೆ, ನಮ್ಗೆ ಕಾಲರ್ ತುಂಬಾ ಕಾಯ್ತಿದ್ದಾರೆ. ಓಕೆ, ಬಾಯ್, ಥ್ಯಾಂಕ್ ಯು. ಓಕೆ, ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ಯಾರಿದು? ನಾವು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಮಲಾಪುರದಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಸೆಕೆಂಡ್ PUC. ಓಕೆ, ಯಾವ ಕಾಲೇಜಲ್ಲಿ? ಸೂರಜ್ PU ಕಾಲೇಜ್. ಓಕೆ, ಹೇಳಿ ನವಮಿ ಅವರೇ, ಇವತ್ತು ನಮ್ಮ ಈ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ? ಹಾ, ಗೊತ್ತುಂಟು. ಏನನ್ನ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಹಾಡಾಡ್ಲಿಕ್ಕೆ. ಓಕೆ, ಯಾವ ಹಾಡು ಹಾಡ್ತೀರಾ? ಜೀವವೇನೆ ಸಾಂಗ್. ಓಕೆ, ಹಾಡಿ. ಜೀವವೇನೆ ನೀಡು ಮಿಡಿತದ ಸಂಗೀತ, ಓ ಭಾವಗೀತೆ ಬಾಡಿ
ಸಂತೋಷ ಸುಖ ಸಂತೋಷ ಸುಖ ಸಂದೇಶ ಸಂದೇಶ ಸಂದೇಶವು ಜೀವವೇನೆ ನೀಡು ಮಿತ್ತದ ಸಂಗೀತ ಓ ಭಾವಗೀತೆ ಬಾಳಿನೊಡ್ಮೆಯ ಸಂಕೇತ ಮಿಡಿಯುವ ಮನಗಳು ಎರಡು ಮಿಡಿದರ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ಆ, ಆ, ಲಲಲಾ. ತಪ್ಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ ಭಾವಗೀತೆ ಬಾಡಿ ನುಡಿಮೆಯ ಸಂಕೇತ ಓ ಜೀವವೇನೆ ನೀಡು ಮಿತ್ತದ ಸಂಗೀತ. ಥ್ಯಾಂಕ್ ಯು. ನವಮಿ ಅವರೇ, ತುಂಬಾ ಈಸಿಯಾಗಿ ಹಾಡ್ತೀರಿ. ಸಂಗೀತ ಕ್ಲಾಸಿಗೆ ಹೋಗಿದ್ದೀರಾ? ಇಲ್ಲ, ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸಾ? ಹಾ, ಓಕೆ. ಎಷ್ಟು ಟೈಮ್ ಆಯ್ತು ಇವಾಗ? ಅದು ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಅಂದ್ರೆ. ಹೌದು. ಯಾವ ಆನ್ಲೈನ್ ಕ್ಲಾಸ್ ಅಲ್ಲಿ ಯಾವುದು ಶಾಸ್ತ್ರೀಯ? ಹಾ ಹೌದು. ಓಹೋ, ಹಾಗೆ ಅಲ್ವಾ. ಕ್ಲಾಸಿಗೆ ಅಂತ ಹೋಗ್ಲಿಲ್ಲ ನೀವು? ಹೀಗೆ ಇಲ್ಲ ಇಲ್ಲ ಇಲ್ಲ. ಹೇಗೆ ಅನ್ನಿಸ್ತದೆ? ನಾವು ಹೀಗೆ ಕ್ಲಾಸಿಗೆ ಹೋಗುದು ಬೆಟರ್ ಅನ್ನಿಸ್ತದ, ಆನ್ಲೈನ್ ಕ್ಲಾಸ್ ಬೆಟರ್ ಅನ್ನಿಸ್ತದ? ಕ್ಲಾಸ್ ಬೆಟರ್ ಅಂತ. ಹೇಗೆ? ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ಮನೆಯಲ್ಲಿ ಇದ್ದುಕೊಂಡೆ ಅಲ್ವಾ? ಓಕೆ, ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್. ಹಾ, ಥ್ಯಾಂಕ್. ಓಕೆ, ಹೀಗೆ ಹಾಡ್ತಾ ಇರಿ. ಹಾ, ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಇವಾಗ ನಮ್ ಲೈನ್ ಅಲ್ಲಿ ಒಬ್ರು ಕಾಲರ್ ಇದ್ದಾರೆ. ಯಾರು ಅಂತ ನೋಡೋಣ. ಹೆಲೋ ಹಲೋ. ಹೆಲೋ, ನಮಸ್ತೆ. ಹಾ, ನಮಸ್ತೆ. ಯಾರಿದು? ಇದು ಮಂಗಳೂರು ಮಾತಾಡುದು. ಮಂಗಳೂರಿಂದ. ಓಕೆ, ಯಾರು ಅಂತ ಹೇಳ್ತೀರಾ? ನಾನು, ನನ್ನ ಹೆಸರು ಜಯಂತಿ ಅಂತ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಈ ಮದಲ್ಲಿ ನಾರ್ಲಪಡಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓ ಹೌದಾ, ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ದೀರಲ್ಲ ನಮ್ ಪ್ರೋಗ್ರಾಮ್ಗೆ? ಹೌದೌದು. ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಿದ್ಯಾ? ಇವತ್ತಿನ ವಿಷಯ ನಾನು ಬಸ್ ಚಾಲಕರ ಬಗ್ಗೆ ಮಾತನಾಡಬೇಕು ಅಂತ ಇದ್ದೆ. ಅದು ಸರ್ಕಾರಿ ಬಸ್ ಚಾಲಕರ ಬಗ್ಗೆ. ಓಕೆ ಓಕೆ ಮೇಡಮ್, ಹೇಳಿ ಹೇಳಿ ಹೇಳಿ. ಸರ್ಕಾರಿ ಬಸ್ ಚಾಲಕರು ಬೇಕಾಬಿಟ್ಟಿಯಾಗಿ ಬಸ್ ಚಲಾಯಿಸ್ತಾರೆ. ಟೋಟಲ್ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳ ಚಾಲಕರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಕೆಲವೊಂದು ಪ್ರಕರಣಗಳಲ್ಲಿ ವಾಹನಗಳ ಸಮಸ್ಯೆಯಿಂದಾಗಿ ಅಪಘಾತವಾದರೆ ಬಹುತೇಕ ಘಟನೆಗಳಲ್ಲಿ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತವಾಗಿ ಸಾರ್ವಜನಿಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈಗ ಅದಕ್ಕೇನಾದ್ರೂ ಒಂದು ಕ್ರಮ ಕೈಗೊಂಡ್ರೆ ಅಂತ ಅವರ ಚಾಲಕರ ಮೇಲೆ ಒಳ್ಳೆದಿತ್ತು ಅಂತ ಹೇಳುದು. ಹೌದು ಹೌದು, ನಿಜ. ನಿಜವಾಗ್ಲು ನೀವು ಹೇಳ್ತಿರೋದು ಒಳ್ಳೆ ವಿಚಾರವೇ. ನೀವು ಒಳ್ಳೆ ವಿಚಾರವನ್ನ ತಿಳಿಸಿಕೊಟ್ರಿ. ಎಷ್ಟೋ ಕಡೆ ಹೌದು ಅಪಘಾತಗಳು ಆಗುವಂತದ್ದು, ಹೌದು ಅಲ್ವಾ? ಹೆಲೋ. ಹಲೋ. ಓಕೆ ಓಕೆ, ಮುಂದೆ ಮುಂದೆ ಏನು ಹೇಳ್ತೀರಾ? ಇಂಥ ಘಟನೆಗಳಿಗೆ ಕಡಿವಾಣ ಹಾಕಬೇಕು. ಹೌದು. ಯಾವುದೇ ಸರ್ಕಾರಿ ಬಸ್ ಚಾಲಕರು ಅಜಾಗರೂಕತೆಯಿಂದ ಚಾಲನೆ ಮಾಡಿ ತೊಂದರೆ ಉಂಟು ಮಾಡ್ತಾರೋ ಅಂತಹ ಚಾಲಕರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗಿದ್ರೆ ಅಪಘಾತಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಬಹುದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ನನ್ನ ಅನಿಸಿಕೆ. ಹೌದು. ಓಕೆ ಮ್ಯಾಮ್, ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌದೌದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿರುವಂತ ಒಂದು ಅರಿವು. ಕೆಲವರಿಗೆ ಅಂದ್ರೆ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಅಂದ್ರೆ ಕ್ರಮ ಕೈಗೊಳ್ಬೇಕು ಅನ್ನೋ ವಿಚಾರವನ್ನ ತಿಳಿಸಿಕೊಟ್ರಿ ಅಲ್ವಾ? ಓಕೆ, ಹೀಗೆ ನಮ್ ಪ್ರೋಗ್ರಾಮ್ಗೆ ಕಾಲ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ. ಯಾರು ಅಂತ ನೋಡೋಣ. ಓಕೆ, ಕಾಲ್ ಕಟ್ ಆಯ್ತು. ಯಾಕಂದ್ರೆ ಅವರು ಓಕೆ ಇನ್ನೊಂದ್ಸಲ ಬರ್ತಾ ಉಂಟು. ಯಾರು ಅನ್ನೋದನ್ನ ನೋಡುವ. ಹೆಲೋ ಹೆಲೋ ಹೆಲೋ, ಕೇಳಿಸ್ತಾ ಇದೆಯಾ? ಯಾರಿದು? ವಿದ್ವಾನ್. ಎಲ್ಲಿಂದ? ಪಚ್ಚಾಜೆಯಿಂದ ಪೂರ್ಣಿಮಾ ಅವ್ರು ಕಾಲ್ ಮಾಡ್ತಿದ್ರಲ್ಲ, ಅವ್ರು ಯಾರು?
ಪೂರ್ಣಿಮಾ ಅವರು ಯಾವಾಗ್ಲೂ ನಮ್ ಪ್ರೋಗ್ರಾಮ್ ಮಿಸ್ ಮಾಡ್ತಾ ಇರ್ಲಿಲ್ಲ. ಅವ್ರೇನಾಗ್ಬೇಕು, ಪಚ್ಚಾಜೆ ಅವರು ಪೂರ್ಣಿಮಾ ಅಂತ ಮಾಡ್ತಿದ್ರಲ್ಲ ಅವರು. ಆ ಅಯ್ಯೋ, ಅಷ್ಟು ಯೋಚನೆ ಮಾಡ್ಬೇಕಾ? ನನ್ ಗೊತ್ತು, ನಾನ್ ಕೇಳಿದ್ದಷ್ಟೇ ನಿನ್ನಲ್ಲಿ ಏನ್ ಹೇಳ್ತೀನಿ ನೋಡುವ ಅಂತ. ಓಕೆ ವಿದ್ವಾನ್, ಸ್ಕೂಲಿಗೆ ಹೋಗ್ತೀಯಾ? ಯಾವ ಕ್ಲಾಸ್ ಅಲ್ಲಿ? ಥರ್ಡ್ ಎ. ಓಕೆ, ಥರ್ಡ್ ಹೇಳಿದ್ರೆ ಸಾಕು, ನಮ್ಗೆ ಎ ಬಿ ಬೇಕಾ? ಓಕೆ ವಿದ್ವಾನ್, ತಮಾಷೆಗೆ ಹೇಳಿದಷ್ಟೇ. ವಿದ್ವಾನ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದೆಯಾ? ಏನದು? ಹಾಡುದು ಮಾತ್ರ ಅಲ್ಲ, ಡ್ರೈವರ್ ಬಗ್ಗೆ ಹೇಳಲಿಕ್ಕೆ. ನೀನು ಹಾಡು ಹಾಡ್ತೀಯಾ? ಅಲ್ಲ, ನನ್ಗೆ ಅನ್ನಿಸ್ತದೆ ನೀನು ಹಾಡು ಪ್ರಾಕ್ಟೀಸ್ ಮಾಡಿ, ಸಾಂಗ್ ಪ್ರಾಕ್ಟೀಸ್ ಮಾಡಿ ಅಲ್ಲಿಗೆ ಪ್ಲೇಟ್ ಚೇಂಜ್ ಮಾಡಿದ್ಯಾ ಅಂತ. ಯಾವ್ದು ನಿಂಗೆ ಡ್ರೈವ್? ಹಲೋ, ಹಾಡು ಮಗ, ಹಾಡು. ಓಕೆ, ನೀನ್ ಯಾವ್ದು ರೆಡಿ ಆಗಿ ಬಂದಿದ್ಯಾ ಅದನ್ ಮಾಡು. ಡ್ರೈವರ್ ಬಗ್ಗೆ ಉಂಟು ಅಂತ ಗೊತ್ತಿರ್ಲಿಲ್ವೇನು ಅಲ್ಲ? ಓಕೆ, ಹಾಡು. ಮತ್ತೆ ಚೂರ್ ಡ್ರೈವರ್ ಬಗ್ಗೆ ಹೇಳು, ತೊಂದ್ರೆ ಇಲ್ಲ ನಿನ್ಗೆ ಆಸೆ ಇದ್ರೆ. ಇಲ್ಲನಾ? ಓಕೆ 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 ಓಕೆ, ಇವಾಗ ಸ್ಟಾರ್ಟ್ ಮಾಡಿ ನಿನ್ ಸಾಂಗ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ತನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನ ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣರಿಗೆ ನಮ್ಮೆದೆಯಾನದ ಚಪ್ಪಾಳೆ. ಹಲೋ. ಓಕೆ, ವಿದ್ವಾನ್ ಹಾಡ್ತಾ ಇದ್ದ ಹಾಗೆ ಬೇರೆ ಕಾಲ್ ಬಂತು ಕಾಣ್ಬೇಕು, ಅದಕ್ಕೆ ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ ಅನ್ನೋದು ಬರ್ತಾ ಉಂಟು. ಓಕೆ ವಿದ್ವಾನ್, ಯಾವ್ದು ಕಾಲ್ ಬಂತಲ್ಲ ಮಿಡ್ಲಲ್ಲಿ? ಇಲ್ವಾ? ಹೋಲ್ಡ್ ಮಾಡಿದ್ದಿ? ಇಲ್ಲ. ವಿದ್ವಾನ್, ವಿಡಿಯೋ ಕಾಲ್ ಮಾಡ್ತಿದ್ಯಾ? ಓಕೆ ವಿದ್ವಾನ್, ತುಂಬಾ ಚೆನ್ನಾಗಿರುವಂತಹ, ಅಂದ್ರೆ ಸ್ಟೂಡೆಂಟ್ಸ್ ಗೆ ಮ್ಯಾಚ್ ಆಗುವಂತಹ ಸಾಂಗ್ ಅನ್ನ ಸೆಲೆಕ್ಟ್ ಮಾಡಿದ್ದೀಯಾ? ತುಂಬಾ ಚೆನ್ನಾಗಿದೆ. ಹೀಗೆ ನಿನ್ನ ಪ್ರಯತ್ನ ಇನ್ನಷ್ಟು ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಡ್ರೈವರ್ ಬಗ್ಗೆ ಹೇಳಿಕೊಂಟಾ? ಒಂಚೂರು ಹೇಳು. ಇಷ್ಟನಾ? ಯಾಕಿಷ್ಟ? ಯಾಕಿಷ್ಟ ಡ್ರೈವರ್ ಅಂದ್ರೆ? ಅದರಲ್ಲಿ ಬಸ್ ಡ್ರೈವಿಂಗ್ ಮಾಡ್ಬೋದು. ನನಗೆ ಬಸ್ ಅಂದ್ರೆ ತುಂಬಾ ಇಷ್ಟ. ಟೂರಿಸ್ಟ್ ಬಸ್ ನನ್ನಮ್ಮೆ ಇರ್ತಾರೆ, ನಾನೇ ಇರ್ತೇನೆ ಅವರಿಗೆ. ನಾನು ದೊಡ್ಡಾದ್ಮೇಲೆ ಟೂರಿಸ್ಟ್ ಬಸ್ ತೆಗಿತೇನೆ, ಅಮ್ಮ ತೆಗೆದು ಕೊಡ್ತಾರೆ. ಹೌದಾ? ಓಹೋ, ಹಾಗೆ ಅಲ್ವಾ ಡ್ರೈವಿಂಗ್? ಅಷ್ಟು ಇಷ್ಟ ಪಡ್ತೀನಿ ಅಲ್ವಾ? ಓಕೆ, ಮುಂದೆ ಏನಾಗ್ಬೇಕು ಅಂತ ಇದ್ದೀನಿ ನೀನು? ಓ ಮೈ ಗಾಡ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗಿ ಡ್ರೈವರ್ ಆಗ್ತೀಯಾ? ಓಕೆ, ಡ್ರೈವಿಂಗ್ ಕೂಡ ಕಲಿಬೇಕಲ್ವಾ ಅದ್ರ ಜೊತೆಗೆ? ಓ ಹೌದಾ? ಎಲ್ಲ ಕಾರ್ ಎಲ್ಲ ಕೊಂಡೋಗ್ತೀಯಾ? ಹೌದಾ? ಓಕೆ ಓಕೆ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗು ಒಂದ್ಸಲ. ನಿನ್ನ ಡ್ರೈವಿಂಗ್ ಎಲ್ಲ ನಾವು ನೋಡ್ತೇವೆ, ಒಂದ್ಸಲ ಕರ್ಕೊಂಡು ಹೋಗು. ಓಕೆ, ಇವಾಗ ಲೈನ್ ಅಲ್ಲಿ ತುಂಬಾ ಕಾಲರ್ಸ್ ಕಾಯ್ತಿದ್ದಾರೆ ವಿದ್ವಾನ್. ಓಕೆ ಬಾಯ್, ಥ್ಯಾಂಕ್ ಯು. ಹಾಗೆ ವೀಕ್ಷಕರು, ಇನ್ನೊಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಶುಭಮಾಚಾರ್ಯ ಅಂತ ಹೇಳಿ. ಎಲ್ಲಿಂದ? ಬಂಟ್ವಾಳ ಕೋರಿಯಾಳದಿಂದ. ಓಕೆ, ಶುಭಮ್ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೇನೆ. ಓಕೆ, ಹಾಗಿರುವಾಗ ನಿಮ್ಮಲ್ಲಿ ಕೇಳ್ಬೇಕು ಅಂತ ಇಲ್ಲ. ಇವತ್ತು ವಿಷಯ ಕೊಟ್ಟಿದ್ದೇವೆ ಅಲ್ಲ ಡ್ರೈವರ್ ಬಗ್ಗೆ ಅನ್ನೋದನ್ನ. ಹೌದು. ಅದನ್ನೇ ಹೇಳಿಕ್ಕೆ ಇಷ್ಟಪಡ್ತೀರಾ ಅಲ್ಲ ಹಾಡ್ ಹಾಡ್ತೀರಾ? ಹೇಳಿ, ಡ್ರೈವರ್ ಬಗ್ಗೆ ಏನ್ ಹೇಳ್ಬೇಕು ನಿಮ್ಗೆ ಹೇಳಿ.
ನೀವು ಕೇಳಿದನ್ನ ಹೇಳುವ. ಹಾಗೆಲ್ಲ ಸರ್, ಏನ್ ಗೊತ್ತಾ, ಡ್ರೈವರ್ ಅನ್ನೋದೊಂದು ನಾವು ಟಾಪಿಕ್ ಕೊಟ್ಟಿದ್ದೇವೆ. ಓಕೆ. ಅದ್ರ ಬಗ್ಗೆ ಹೇಳ್ಬೇಕು. ಅಂದ್ರೆ ಡ್ರೈವರ್ನವರು ಯಾವ ರೀತಿ, ಕೆಲವರು ಅವರನ್ನು ಕಡೆಗಣಿಸ್ತಾರೆ. ಒಂದು ಆಟೋ ಕಾಯ್ತಾ ಇರ್ತಾರೆ ಆಟೋಗೋಸ್ಕರ, ಅವ ಬರುವಾಗ ಲೇಟ್ ಆಗ್ತದೆ, ಕರ್ಮದ ನನಲ ಬೈಜ್ಜೆ ಮಾರ್ರೆ ಹಾಗೆ ಆದ್ರೆ ನಾವು ಕೇಳ್ತಾ ಇರ್ತೇವೆ, ಅದು ನಮ್ಗೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ. ಅಂದ್ರೆ ಒಬ್ಬರನ್ನು ಎಮರ್ಜೆನ್ಸಿ ಇದ್ದಾಗ್ಲೂ ಬೇಕಾಗಿರೋದು ಡ್ರೈವರ್, ಹೆಣಕು ತಕೊಂಡು ಹೋಗ್ಲಿಕ್ಕೂ ಬೇಕಾಗಿರೋದು ಡ್ರೈವರ್, ನಮ್ಗೆ ಬೇಕಾದ ಜಾಗವನ್ನು ತಲುಪಿಸುದು ಒಬ್ಬ ಡ್ರೈವರ್. ನಮ್ಮ ಲೈಫ್ ಅಲ್ಲಿ ಡ್ರೈವರ್ನವರು ಇಲ್ಲದಿದ್ರೆ ಏನು ನಡೆಯೋದಿಲ್ಲ ಅಲ್ವಾ. ದೇವರು ದೇಶದ ಆರ್ಥಿಕತೆ ನಿಂತಿರೋದೇ ಡ್ರೈವರ್ಗಳಿಂದ. ಡ್ರೈವರ್ನವರ ಕಷ್ಟ ಯಾರ್ಸ ಕೇಳುದಿಲ್ಲ. ಅವ ಸ್ವಲ್ಪ ಲೇಟ್ ಬಂದ್ರೆ ಹಾಯ್ ಲೇಟ್ ಮಾರೆ ಡ್ರೈವರ್ ಅಂತ ಹೇಳ್ತಾರೆ. ಅವನ್ ಸ್ವಲ್ಪ ಸ್ಪೀಡ್ ಆಗಿ ಹೋದ್ರೆ ಅವ ಸರಿ ಇಲ್ಲ ಮಾರೆ ಡ್ರೈವರ್ ಅಂತ ಹೇಳ್ತಾರೆ. ಅವ ಏನಾದ್ರೂ ಸಡನ್ ಆಗಿ ಆಕ್ಸಿಡೆಂಟ್ ತಪ್ಪಿಸ್ಲಿಕ್ಕೆ ಬ್ರೇಕ್ ಆಗಿದ್ರೆ ಇಂಚಿ ಸಾವು ಸೈಟ್ ಮಾರೆ ಬ್ರೇಕ್ ಮಾಡ್ದಂತ ಹೇಳ್ತಾರೆ. ಎಲ್ಲದಕ್ಕೂ ಡ್ರೈವರ್ ಗಳನ್ನು ಬೈತಾರೆ. ಆದ್ರೆ ಡ್ರೈವರ್ನವರಲ್ಲಿರುವ ಕಷ್ಟ, ನೋವು ಅದು ಯಾರಿಗೂ ಗೊತ್ತಾಗುದಿಲ್ಲ. ಅವನ ಮನಸ್ಸಲ್ಲಿರುವ ನೋವು, ಬೇಜಾರು, ಕೋಪವನ್ನು, ಆಕ್ರೋಶವನ್ನು ಅವನು ಏನಾದ್ರೂ ಡ್ರೈವಿಂಗ್ ಅಲ್ಲಿ ತೋರಿಸಿದ್ರೆ ಯಾರು ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೇ ಇರ್ಲಿ ಮೈಂಡ್ ಕೂಲ್ ಆಗಿ ಇಟ್ಕೊಳ್ಬೇಕು, ರೋಡ್ ಮೇಲೆ ಗಮನ ಇರ್ಬೇಕು. ಮನಸ್ಸಲ್ಲಿ ಎಷ್ಟೇ ನೋವು ಇರ್ಲಿ, ಗಮನ ಮಾತ್ರ ರೋಡ್ ಮೇಲೆನೆ ಇರ್ಬೇಕು. ನಮ್ಮನ್ನು ನಮ್ಗೆ ಕೂತಿರುವ ಜನಗಳ ಮೇಲೆ ಇರ್ಬೇಕು ಗಾಡಿಯಲ್ಲಿ. ಹಾಗಿರುವಾಗ ಯಾವತ್ತು ಡ್ರೈವರ್ ಗಳನ್ನ ರೆಸ್ಪೆಕ್ಟ್ ಮಾಡಿ, ಸಾಧ್ಯವಾದ್ರೆ ರೆಸ್ಪೆಕ್ಟ್ ಮಾಡಿ, ಇನ್ಸಲ್ಟ್ ಮಾಡಬೇಡಿ. ಅಷ್ಟೇ ಹೇಳಿಕ್ಕೆ ಇಷ್ಟಪಡ್ತೇನೆ ಅಮಿತ್ ಅವರು. ಶುಭಮ್ ಅವರೇ, ನೀವು ನೈಟ್ ಕೂಡ ಡ್ರೈವಿಂಗ್ ಮಾಡ್ತೀರಾ? ಯಾವುದು? ನೈಟ್ ಡ್ರೈವಿಂಗ್ ಮಾಡ್ತೀರಾ? ಹೌದು, ನೈಟ್ ಕೂಡ ಮಾಡ್ತೇನೆ, 24 hours ಮಾಡ್ತೇನೆ. ಹೇಗೆ ಸರ್, ನಿದ್ದೆ ಇಲ್ಲದೆ ಹೇಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ನಿದ್ದೆ ಇಲ್ಲದೆ ಇರುವಾಗ ನಿಮ್ಗೆ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬಂದ್ರೆ ಏನ್ ಮಾಡ್ತೀರಾ? ನೋಡಿ, ವಾಯ್ಸ್ ಬ್ರೇಕ್ ಆಗ್ತಾ ಉಂಟು. ತುಂಬಾನೇ ನಿದ್ದೆ ಬರ್ತಿದ್ರೆ ಗಾಡಿ ನಿಲ್ಲಿಸ್ಕೊಳ್ಬೇಕು. ಆ ನಿದ್ದೆ ಕಣ್ಣಲ್ಲಿ ಯಾವತ್ತು ಗಾಡಿ ಓಡಿಸಬಾರ್ದು. ಅದು ನಮ್ಮ ಡ್ರೈವರ್ನವರಿಗೆ ನಾನು ಹೇಳ್ತಿರೋದೊಂದು, ಗಾಡಿ ನಿಲ್ಲಿಸಿ ಮುಖಕ್ಕೆ ಸ್ವಲ್ಪ ಕಣ್ಣಿಗೆಲ್ಲ ನೀರ್ ಹಾಕೊಂಡು ಒಂದು 5-10 ನಿಮಿಷ ರೆಸ್ಟ್ ಮಾಡ್ಕೊಂಡು ಆಮೇಲೆ ಗಾಡಿ ತೆಗೀರಿ. ನಿದ್ದೆಗಣ್ಣಲ್ಲಿ ಯಾವತ್ತು ಗಾಡಿ ಓಡಿಸಬಾರ್ದು. ಗಾಡಿ ಓಡಿಸಿದಾಗ ಆಗುವಂತದ್ದು ಅದು 1 ಸೆಕೆಂಡ್ ಸಾಕು, ಕಣ್ಣು ಮುಚ್ಚಿ ರಿವರ್ಸ್ ಅಲ್ಲಿ ಎಂತ ಬೇಕಾದ್ರೂ ಆಗಿರ್ತದೆ. ಅದಕ್ಕೋಸ್ಕರ ಮತ್ತೆ ಸರ್, ಏನ್ ಗೊತ್ತಾ, ಕೆಲವರು ಒಂದು ಆಟೋ ಆಗಿರ್ಬೋದು ಅಥವಾ ಕಾರಲ್ಲಿ ಹೋಗುವಾಗ ಆಗಿರ್ಬೋದು, ಜೋರಾಗಿ ಡಿಜೆ ಇಟ್ಟುಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಒಳ್ಳೇದಲ್ವಾ? ಅದು ಅವರವರಿಗೆ ಬಿಟ್ಟದ್ದು. ಯಾಕಂತ ಹೇಳಿದ್ರೆ ಜೋರಾಗಿ ಹಾಕೊಂಡು ಹೋಗ್ಲಿ, ಆದ್ರೆ ಅದು ಹೊರಗಡೆ ಬಂದು ನಮ್ಮ ಸುತ್ತಮುತ್ತಲಿನವರಿಗೆ ಅದು ಕಿರಿಕಿರಿ ಅನಿಸ್ಬಾರ್ದು. ಆ ರೀತಿ ಯಾವತ್ತು ಯಾರು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎಂಜಾಯ್ಮೆಂಟ್ ಗೆ ನೀವು ಮಾಡ್ಕೊಳ್ಳಿ, ಒಂದು ಮೀಡಿಯಂ ಸೌಂಡ್ ಅಲ್ಲಿ ಇಟ್ಕೊಂಡು ಡ್ಯಾನ್ಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಬೇರೆಯವರಿಗೆ ಉಪದ್ರ ಮಾಡುವಂತದ್ದು ಯಾವ್ದು ಕೂಡ ಮಾಡ್ಬಾರ್ದು. ಪದ್ಯ ಅಂತ ಅಲ್ಲ, ಯಾವ್ದು ಕೂಡ. ಆದ್ರೆ ಹಾಡು ಕೇಳ್ತಾ ಇದ್ದ ಹಾಗೆ ಡ್ರೈವಿಂಗ್ ಮಾಡುವಾಗ ಒಂದು ನಿದ್ದೆ ಹೋಗ್ತದೆ ಅಂತ ಹೇಳ್ತಾರೆ, ಹೌದಾ? ಆತರ ನಿದ್ದೆ ಹೋಗ್ಬಾರ್ದಲ್ವಾ? ನಿದ್ದೆ ಹೋದ್ರೆ ಗಾಡಿಯಲ್ಲಿ ಇದ್ದವರು ಕೂಡ ಪರ್ಮನೆಂಟ್ ನಿದ್ದೆಗೆ ಹೋಗ್ಬೇಕಾಗ್ತದೆ ಅಲ್ವಾ? ಹೌದು. ಬೇರೆ ಯಾವ ಕೆಲಸದಲ್ಲಾದ್ರೂ ನಿದ್ದೆ ಕಣ್ಣು ಕೂರ್ಕೊಂಡ ಏನಾದ್ರೂ ನಿದ್ದೆ ಮಂಪರಲ್ಲ ಕೆಲಸ ಮಾಡ್ಬೋದು. ಆದ್ರೆ ಡ್ರೈವಿಂಗ್ ಅಲ್ಲಿ ಆಗಲ್ಲ. ನಮಗೆ 2 ಕಣ್ಣಿದ್ರೆ ಡ್ರೈವರ್ಸ್ ನವರಿಗೆ 4 ಕಡೆ ಕಣ್ಣಿರ್ಬೇಕು. ನಿಜ ಅಲ್ವಾ? ಹೌದು. ನಮ್ಗೆ ಈಗ ರೋಡಲ್ಲಿ ನಡ್ಕೊಂಡು ಕ್ರಾಸ್ ಮಾಡುದೇ ತುಂಬಾ ಕಷ್ಟ ಅನ್ನಿಸ್ತದೆ, ಅಷ್ಟೇ ಭಯ ಅನ್ನಿಸ್ತದೆ. ಆದ್ರೆ ನೀವೆಲ್ಲ ಹೇಳುದು ಅಲ್ಲಿ ಟ್ರಾಫಿಕ್ ಹತ್ರ ಆಗ್ಲಿ ಎಲ್ಲಿ ಕೂಡ ರೋಡ್ ಕ್ರಾಸ್ ಮಾಡುದು ತುಂಬಾ ಗಮನದಲ್ಲಿ ಹೋಗ್ಬೇಕಾಗ್ತದೆ ಅಲ್ವಾ? ಹೌದೌದು ಅಮಿತ. ಅಷ್ಟು ಧೈರ್ಯ ಇದ್ಮೇಲೆ ಮಾತ್ರ ಅವ ಡ್ರೈವರ್ ಆಗ್ಲಿಕ್ಕೆ ಸಾಧ್ಯ. ಡ್ರೈವರ್ ಆಗ್ಲಿಕ್ಕೆ ರೋಡಿಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಡ್ರೈವಿಂಗ್ ಅಂತ ಹೇಳಿದ್ಮೇಲೆ ಅದೊಂದು ಧೈರ್ಯನೇ, ಅದಕ್ಕೊಂದು ಬಂಡು ಧೈರ್ಯ ಹೇಳ್ತಾರಲ್ಲ, ಆ ಧೈರ್ಯ ಇದ್ರೆ ಮಾತ್ರ ಅವನು ರೋಡಿಗೆ ಇಳಿತಾನೆ ಅಲ್ವಾ? ಓಕೆ, ತುಂಬಾ ಚೆನ್ನಾಗಿರುವಂತಹ ವಿಷಯವನ್ನ ನಮ್ಗೆ ತಿಳಿಸಿಕೊಟ್ರೆ. ಅದೇ ರೀತಿ ಶುಭಮ್ ಅವರೇ, ನೀವು ಒಳ್ಳೆ ಸಿಂಗರ್ ಅಂತ ಹೇಳ್ತಾರೆ, ಅಂದ್ರೆ ಹಾಡು ಗುಣಗುವಂತಹ ಹವ್ಯಾಸ ನಿಮ್ಗೆ ಇದೆ ಅಂತ ಗೊತ್ತು. ಹಾಗೆ ಒಂದು ನನ್ ವೀಕ್ಷಕರಿಗೋಸ್ಕರ ಒಂದು 2 ಲೈನ್ ಹಾಡು ಹಾಡ್ಬೋದಾ? ಯಾವ ಹಾಡು ಹೇಳುದು? ಯಾಕಂದ್ರೆ ನಾನು ಡ್ರೈವಿಂಗ್ ಅಲ್ಲಿ ಇದ್ದೇನೆ. ನಿಜವಾಗಿ ಡ್ರೈವಿಂಗ್ ಅಲ್ಲಿ ಕಾಲಲ್ಲಿ ಮಾತಾಡ್ಬಾರ್ದು, ಆದ್ರೆ ಬ್ಲೂಟೂತ್ ಇದ್ದ ಕಾರಣ ನಾನು ಮಾತಾಡ್ತಿದ್ದೇನೆ. ಓಕೆ, ಅದೇ ನಾನು ಕೇಳ್ಬೇಕು ಅನ್ಕೊಂಡೆ, ಆದ್ರೆ ನೀವು ಹೇಳಿದ್ರಿ ಬ್ಲೂಟೂತ್ ಇರೋದ್ರಿಂದ ಮಾತ್ರ ಮಾತಾಡಿದ್ರಿ ಅಲ್ವಾ?
ಇಲ್ಲಾಂದ್ರೆ ಗಮನ ತಪ್ಪಿ ಹೋಗ್ತದೆ. ನಿಲ್ಲಿಸ್ಕೊಂಡೆ ನಾನು ಮಾತಾಡುದು ಯಾವತ್ತು. ಹೌದು ಹೌದು, ಒಳ್ಳೇದು. ಹಾಗೆ ಯಾವ್ದಾದ್ರು ನಿಮ್ಮ ಮನಸ್ಸಿಗೆ ಬರುವಂತಹ ಯಾವ್ದಾದ್ರು ಒಂದು ಸಾಂಗ್ 2 ಲೈನ್ ಹೇಳ್ತೀರಾ? ಮನಸ್ಸಿಗೆ ಬರುವಂತದ್ದು ಹಾಡು ಯಾವ್ದಂತ ಹೇಳಿದ್ರೆ ಹಾ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರದ್ದು. ಓಕೆ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾನೇ ನನ್ನ ಮಾತು ಸುಳ್ಳಲ್ಲ. ಥ್ಯಾಂಕ್ ಯು ಅಮಿತಾ ಅವರೇ. ಶುಭಂ ಅವರೇ, ಮೀನಿಂಗ್ಫುಲ್ ಸಾಂಗ್ ಅನ್ನ ಹಾಡಿದಿರಿ. ನಂದು ಕೂಡ ಇದು ಫೇವ್ರೆಟ್ ಸಾಂಗ್. ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಹಾಗೆ ನಿಮ್ಮ ಡ್ರೈವಿಂಗ್ ಕಡೆ ಗಮನ ಇರ್ಲಿ. ಓಕೆ, ಥ್ಯಾಂಕ್ ಯು. ಹೀಗೆ ನಮ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಕೂಡ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಓಕೆ ಶುಭಂ. ಡ್ರೈವರ್ ಅವರ ಬಗ್ಗೆ ಕೇಳಿದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಓಕೆ, ನಿಮ್ಮಿಂದಲೂ ನಿಮ್ಮ ಮೂಲಕ ಎಲ್ಲ ಜನರಿಗೆ ಹೇಳಿ ಯಾವತ್ತು ಡ್ರೈವರ್ ಗಳನ್ನು ರೆಸ್ಪೆಕ್ಟ್ ಮಾಡಿ ಅಂತ. ಹೌದು, ಇದೆಲ್ಲರೂ ನೋಡ್ತಾರೆ. ಇವಾಗ ನೀವು ಹೇಳಿದಂತ ವಿಷಯ ಎಲ್ರಿಗೂ ಗೊತ್ತಾಗ್ತದೆ. ಓಕೆ ಓಕೆ ಶುಭಂ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಹಾಗೆ ಒಬ್ರು ಕಾಲರ್ ಇದ್ದಾರೆ. ಯಾರು ಅಂತ ನೋಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಸುಮಾ ಆಚಾರ್ಯ, ಸಕಲೇಶ್ಪುರ. ಸಕಲೇಶ್ಪುರದಿಂದ. ಓಕೆ ಸುಮಾ ಅವರೇ, ಆಯ್ತಾ ಟೀ ಎಲ್ಲ ಆಯ್ತಾ? ಟೀ ಆಯ್ತು, ಬಜ್ಜಿ ತಿಂದಾಯ್ತು. ಬಜ್ಜಿ? ಯಾವ ಬಜ್ಜಿ? ಮೆಣಸಿನ್ಕಾಯಿ. ಓ ಹೌದಾ, ಸಂಡೇ ಸ್ಪೆಷಲ್ ಅಲ್ಲ? ಯಾರು ಮಾಡಿದ್ದು? ಸ್ಪೆಷಲ್. ಯಾರು ನೀವ್ ಮಾಡಿದ್ರಾ? ನಾನೇ ಓ, ರಜೆ special. ಇವತ್ತು. ಹೌದಾ? ರಜೆಗೆ. ನೀವೇನು ವರ್ಕ್ ಮಾಡ್ತಿದ್ದೀರಿ? ನಾನು ಅಡ್ವೊಕೇಟ್ ಆಫೀಸ್ ಅಲ್ಲಿ. ಅಲ್ಲಿ ಸಕಲೇಶ್ಪುರದಲ್ಲಿ? ಹೌದು. ಓಕೆ, ಮಳೆ ಬರ್ತಿದ್ಯಾ? ಮಳೆ ಈಗ ಕಮ್ಮಿ, ಅಷ್ಟೇನಿಲ್ಲ. ಹೌದಾ, ಈ ಸೈಡ್ ಮಂಗಳೂರು ಸೈಡ್ ಬಂತು ಇವಾಗ. ಇಲ್ಲಿ ಕಮ್ಮಿ. ಹೌದಾ. ಓಕೆ ಸುಮಾ ಅವ್ರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ? ಗೊತ್ತು. ಹಾಡು ಅಥವಾ ಡ್ರೈವರ್ ಬಗ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಸಾಂಗ್. ಓಕೆ, ಹಾಡಿ. ನೀ ಮುದ್ದದ ಮಾಯಾವಿ, ಪ್ರೀತಿಲಿ ಮೆಲ್ಲ ತೆರಿದಂತೆ, ಯಾರೋ ನನ್ನ ಮುದ್ದಾಡಿದಂತೆ, ಹಾಳು ಆಗಲೇ ಹಾವಿ ಮುಳ್ಳು ತಂಗಾಳಲ್ಲಿ ನುಗ್ಗಿ ಕೂತಂತೆ, ನನ್ನ ಜೀವ ಹಕ್ಕಿ ಹಂಗೆ ಕಣ್ಣ ನೀ ಕಂಡೆ, ನಾನೊಂದು ಕಲ್ಲಂತೆ ತಿಳಿದೆನು, ನೀ ಸೋಕಿ ಜೀವಂತಾದೆನು, ಮುಖನ್ನು ಯಾರೋ ಸೂರ್ಯನು, ನಿನ್ನಲ್ಲಿ ನಾನೀಗ ಕಂಡೆನು, ಕೊಂದೆ ಬಿಡು ನನ್ನನು, ಸುಳಿದರು ನೀ ಸರಿದರು ನಂಗೇನು ಚಟವಳಿಕೆ, ಓ ಮುಳ್ಳು. ಆಯ್ತು. ಸುಮಾರು ಇದು ಯಾವ ಫಿಲ್ಮ್ ಸಾಂಗ್? ರಥಾವರ. ಓಕೆ. ಅದೇ ರೀತಿ ಯಾವಾಗ್ಲೂ ನಮ್ ಪ್ರೋಗ್ರಾಮ್ ಯಾವಾಗ್ಲೂ ಸುಮಾ ಅವ್ರು ಮಿಸ್ ಮಾಡೋದಿಲ್ಲ ಅಲ್ವಾ? ಹೌದೌದು. ಓಕೆ, ಅದಲ್ದೆ ನನ್ ಫ್ರೆಂಡ್ ಬೇರೆ, ಹೌದು. ಯಾರಿಗ್ ಗೊತ್ತಿಲ್ಲ. ಹೌದು. ಬರ್ಬೇಕು ಅಂತ ಹೇಳ್ತಿದ್ಯಲ್ವಾ, ಯಾವಾಗ ಬರ್ತೀಯಾ? ನೋಡುವ, ನೆಕ್ಸ್ಟ್ ಮಂತ್ ನೋಡುವ, ರಜೆ ಸಿಕ್ಕಿದ್ರೆ ಬರ್ತೀನಿ. ಓಕೆ, ಆಷಾಢ ಅಲ್ವಾ, ಇನ್ನು ಆಷಾಢ ಅಲ್ವಾ, ವರ್ಕ್ ಕಮ್ಮಿ. ಓಕೆ, ನೋಡಿ ವೀಕ್ಷಕರೇ, ಈ 1 ವೀಕ್ ಮಾತ್ರ, ನೆಕ್ಸ್ಟ್ ಆಷಾಢ. ಅದೇ ರೀತಿ ಏನ್ ಗೊತ್ತಾ, ಇನ್ನು ನೀನ್ ಬಂದ್ರೆ ನಮ್ದು ನಗು ಹರಟೆ ಮಾತು ಎಲ್ಲವೂ ಇರ್ತದೆ. ಓಕೆ, ಥ್ಯಾಂಕ್ ಯು. ಹೀಗೆ ಕಾಲ್ ಮಾಡ್ತಾ ಇರೋ. ಓಕೆನಾ? ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಒಂದು ಕಾಲ್ ಇದೆ, ಯಾರಂತ ನೋಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ನಾನು ದಿವ್ಯಾ ಅಂತೇಳಿ. ಎಲ್ಲಿಂದ? ಬೋಂದೆಲಿಂದ. ಓಕೆ ದಿವ್ಯಾ ಅವ್ರೆ, ಯಾಕೆ ಬೋಂದೆಲಿ ಅಂತ ಹೇಳುವಾಗ ನಗ್ತಿದ್ದೀರಲ್ಲ? ಅಲ್ಲ, ಈಗ ಕೆಲವು ಸುಮ್ನೆ ನೆನಪದಷ್ಟೇ. ಓಹೋ, ಹಾಗೇನಾ? ದಿವ್ಯಾ ಅವ್ರೆ, ಆಯ್ತಾ ಟೀ ಎಲ್ಲ ಆಯ್ತಾ?
ಟೀ ಎಲ್ಲ ಆಯ್ತು. ಏನಿತ್ತು ಸ್ಪೆಷಲ್? ಸಂಡೇ ಅಲ್ವಾ? ಸ್ಪೆಷಲ್ ಏನಿಲ್ಲ, ಸ್ನಾಕ್ಸ್ ಅಷ್ಟೇ. ಸ್ನಾಕ್ಸ್ ತಿಂದ್ರಾ? ಹೌದು. ಓಕೆ, ಏನ್ ವರ್ಕ್ ಮಾಡ್ತಿದ್ದೀರಿ? ನಾನು ಅಕೌಂಟ್ಸ್ ಅಲ್ಲಿ. ಹಾ ಎಲ್ಲಿ? ಅಕೌಂಟ್ಸ್. ಯಾವ್ದ್ರಲ್ಲಿ? ಸಿಟಿ ಬೇಕರಿ. ಓಹೋ, ಹೌದಾ? ಓಕೆ ದಿವ್ಯ ಅವರೇ, ತುಂಬಾ ಬಿಸಿ ಇದ್ರ ಏನಲ್ಲ, ಅದ್ರೆಡೆಯಲ್ಲಿ ಕಾಲ್ ಮಾಡಿದ್ರಾ ಅಂತ. ಹೌದು, ನಾನು ಇರ್ಲಿಲ್ಲ. ನಾನು ಹೇಳಿದೆಲ್ಲ, ಸಂಜೆ ಸಂಜೆ ಇರುದಿಲ್ಲ ಅದೇ ಟೈಮ್ಗೆ. ಹೌದಾ? ಬೇರೆ ಕಡೆಯಲ್ಲೇ ಹೋಗಿರ್ತೇವೆ, ಸಂಡೆ ಅಲ್ಲ. ಹೌದೌದು. ನೀವು ನಿಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಹೋಗ್ತಾ ಇರ್ತೀರಾ ಅಂತ ಅಲ್ವಾ? ಹೌದೌದು. ಹಾಗೆ ಮತ್ತೆ ಓಕೆ, ಮತ್ತೆ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದೆಯಲ್ಲ? ಗೊತ್ತಿದೆ, ಒಂದು ಸಾಂಗ್ ಹಾಡ್ಬೇಕಲ್ಲ. ಓಕೆ ಓಕೆ, ಹಾಡಿ ಹಾಡಿ ಹಾಡಿ. ಮತ್ತೆ ಆಕ್ಚುಲಿ ನಂದು ವಾಯ್ಸ್ ಎಲ್ಲ ಅಷ್ಟು ನಂಗೆ ಅಭ್ಯಾಸ ಇಲ್ಲ, ಹಾಡಿ ಎಲ್ಲ ನಾನು ಹಾಡುದಿಲ್ಲ. ಅದು ಸಹ ನಾನೊಂದು ಟ್ರೈ ಮಾಡ್ತಿದ್ದೇನೆ ಅಷ್ಟೇ. ನೀವು ಮಾತಾಡುವಾಗ ನಿಮ್ಮ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ, ಹಾಗೆ ಹಾಡು ಕೂಡ ಆತರ ಇರಬಹುದು, ನೋಡುವ. ಆದ್ರೂ ಟ್ರೈ ಮಾಡ್ತೇನೆ. ಓಕೆ ಓಕೆ ಓಕೆ. ನಾನೀಗ ಸಂಜೆ ವರ್ಷ ಗೀತದ್ದು ಹಾಡಾಡ್ತಿದ್ದೇನೆ. ಓಕೆ, ಟೈಟಲ್ ಸಾಂಗ್? ಸಂಜೆ ವರ್ಷ ಗೀತ ಟೈಟಲ್ ಸಾಂಗ್ ಅದ್ರದ್ದೇ? ಅದ್ರದ್ದು. ಓಕೆ, ಹಾಡಿ. ಎಷ್ಟೊತ್ತು ಹಾಡ್ಬೇಕು? ಏನು? ಎಷ್ಟು ಹೊತ್ತು ಹಾಡ್ಬೇಕಾಗ್ತದೆ? ಹಾಗೆ ಟೈಮ್ ಇಲ್ಲ ಮೇಡಮ್, ಏನ್ ಗೊತ್ತಾ, ನೀವೀಗ ಹಾಡಿ, ಒಂದ ಪಲ್ಲವಿ ಹಾಡಿ, ಒಂದು ಚರಣ. ಓಕೆ ಓಕೆ ಓಕೆ, ನಾನು ಹಾಡ್ತೇನೆ. ಓಕೆ ಓಕೆ, ನನ್ನ ವಾಯ್ಸ್ ಚಂದ ಇಲ್ಲ, ಆಯ್ತಾ? ಹಾಡಿ ಫಸ್ಟ್ ನೋಡುವ. ಗಗನವೇ ಬಾಗಿ ಭುವಿಯನು ಕೇಳಿದ ಹೋಗಿ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಗಮನ ನೀಡಿದ, ನೀಡುವ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ಊರಿನ ಕನ ತೆರೆಯುತ್ತಿದೆ, ಅಳಬೇಕು ಒಮ್ಮೆ ಅಂತಣಿಸಿದೆ, ಖುಷಿಯ ಬೇರೆ ಮಧುಮಾಸದಂತೆ ಕೈ ಚಾಚಿದೆ, ಹಸಿರಾಯ್ತು ನನ್ನ ದಾರಿ, ನೀಡುವ ಮುನ್ನನೆಯ ಮಂತ್ರಣ, ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಗಮನ ನೀಡಿದ, ನೀಡುವ ಮುನ್ನಡೆಯ ಮಂತ್ರಣ, ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಹಲೋ ಕರೆದಂತೆ ನದಿಯನು ಭೇಟಿಗೆ. ಹಲೋ ಹಲೋ ಹಲೋ, ನೀವು ಮೊಬೈಲ್ ಎಲ್ಲಿಟ್ಟು ಇದು ಈಗ ಸಾಂಗ್ ಹೇಳಿದ್ದು? ಹೀಗೆ ಹತ್ರ, ಇದ್ರಲ್ಲಿ ಹತ್ರ ಅಲ್ವಾ? ಹತ್ರ ಅಲ್ಲ, ಸ್ವಲ್ಪ ದೂರ. ಸ್ವಲ್ಪ ದೂರ. ಅದೇ ಕೇಳುದಿಲ್ಲ ಏನ್ ಗೊತ್ತಾ, ಇಲ್ಲ ಇಲ್ಲ, ನೀವು ಫಸ್ಟ್ ಹೇಳುವಾಗ ಜೋರಾಗಿ ಕೇಳ್ತದೆ, ಮತ್ತೆ ಸ್ವಲ್ಪ ಮೆಲ್ಲ 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 ಕೇಳ್ತದೆ. ಆದ್ರೆ ಒಂದು ದಿವ್ಯ ಅವರೇ, ನಾನು ಹೇಳ್ತೇನೆ, ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್, ಖಂಡಿತ ಚೆನ್ನಾಗಿದೆ. ನಿಮ್ಗೆ ಹೀಗೆ ಹಾಡಬಹುದು ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಹೇಳುವ ಹಾಗೆ ಏನಿಲ್ಲ. ಓ, ಹಾಡುದಿಲ್ವಾ, ಗುಣಗುದಿಲ್ವಾ? ಆದ್ರೆ ಇಷ್ಟು ಚೆನ್ನಾಗಿ ಹಾಡಿದ್ರಲ್ಲ. ತುಂಬಾ ದಿನ ನಾನು ಟ್ರೈ ಮಾಡ್ತಿದ್ದೆ, ನಿಮ್ಗೆ ಕಾಲ್ ಮಾಡ್ಬೇಕು ನಂಗೆ ಟೈಮೇ ಸಿಗ್ತಿರ್ಲಿಲ್ಲ, ಹಾಗಾಗಿ ನಾನದು ಟ್ರೈ ಮಾಡಿದ್ದೆ. ಇವಾಗ ಒಂದು ಹೇಳ್ತೇನೆ ದಿವ್ಯ ಅವ್ರೆ, ಎಂತ ಗೊತ್ತುಂಟಾ, ಸಂಡೇ ಪ್ರತಿ ಸಂಡೇ ನೀವು ಈ ಟೈಮ್ ಅಲ್ಲಿ ಫ್ರೀ ಆಗಿರ್ಬೇಕು, ಓಕೆನಾ? ನೆನಪಲ್ಲಿ. ನಿಮ್ಗೆ ಎಲ್ಲಿ ಹೋದ್ರೂ ತೊಂದ್ರೆ ಇಲ್ಲ, ಅಲ್ಲಿಂದ ಕಾಲ್ ಮಾಡ್ಬೋದು ಅಲ್ವಾ?
ಸರಿ ನೋಡೋಣ. ಓಕೆ, ಹೀಗೆ ಕಾಲ್ ಮಾಡ್ತಾ ಇರಿ, ಹಾಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಒಂದು ಕಾಲ್ ಇದೆ, ಯಾರಂತ ನೋಡೋಣ. ಓಕೆ, ಹಲೋ. ಹಲೋ, ಹಲೋ, ಯಾರಿದು? ಇದು ರೇವತಿ ಅಂತ. ರೇವತಿ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇದು ವಿದ್ಯಾನಗರ ಮ್ಯಾಮ್. ಯಾವ ವಿದ್ಯಾನಗರ? ನಮ್ದು ಇಲ್ಲಿ ಮುಡಿಪು ಕಡೆ. ಮುಡಿಪು ಕಡೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ರೇವತಿ ಅವರೇ? ನಾನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮ್ಯಾಮ್. ಅಲ್ಲೆಯಾ? ಹೌದು. ಓಕೆ, ಆಯ್ತಾ? ಟೀ ಎಲ್ಲ ಆಯ್ತಾ? ಆಯ್ತು ಮ್ಯಾಮ್. ಮಳೆ ಬಂತ? ಮಳೆ? ಅದೇ ಮ್ಯಾಮ್, ಮಳೆ ಬರ್ತಾ ಇದೆ, ಹಾಗಾಗಿ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಓಹೋ, ಅದ್ರ ಎಡೆಯಲ್ಲಿ ಕಾಲ್ ಮಾಡಿದ್ರಲ್ಲ ಇಲ್ಲ, ಇವಾಗ. ನಾನು ಹಿಂಗ್ ಗೊತ್ತಾ ರೋಡ್ ಕಡೆ ಬಂದೆ ನಡ್ಕೊಂಡು. ಓ, ನೋಡಿ ಎಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ಕಾಲ್ ಮಾಡ್ತಿದ್ದೀರಲ್ವ, ಅದು ಖುಷಿ ಆಗೋದು ನೋಡಿ. ಅದೇನ್ ಗೊತ್ತಾ, ನಮ್ದು ಬಯಲ್ ಕಡೆ ಅಂದ್ರೆ ಹಳ್ಳಿ ಕೆಳಗಡೆ ಅದ್ ನೆಟ್ವರ್ಕ್. ನಾನು ಆಫೀಸ್ ಅಲ್ಲಿ ಇರುವಾಗ ಮಾತ್ರ ಪಟ ಪಟ ಅಂತ ಮೆಸೇಜ್ ಮಾಡೋದು. ಹೌದಾ? ನಿಜ, ಆದ್ರೆ ನಂಬ್ತಾ ಇಲ್ಲ ಗ್ರೂಪ್ ಅಲ್ಲಿ ಯಾರು. ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದಲ್ವಾ ರೇವತಿ ಅವರೇ? ಹೌದೌದು. ನಿಮ್ ವಾಯ್ಸ್ ಚೆನ್ನಾಗಿದೆ ಮ್ಯಾಮ್. ನಿಮ್ದು ನನ್ಕಿಂತ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ರಿಯಲಿ. ಥ್ಯಾಂಕ್ ಯು ಮ್ಯಾಮ್. ರೇವತಿ ಅವರೇ, ನೀವು ಹೇಳಿ ಮ್ಯಾಮ್. ಲಾಸ್ಟ್ ಕಾಲರ್ ಅಂತ ಅನ್ನಿಸ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಮ್ಯಾಮ್. ಅಂದ್ರೆ ಮಳೆ ಬಂದಿರೋದ್ರಿಂದಾಗಿ ನೀವು ಲೇಟ್ ಆಗಿ ಕಾಲ್ ಮಾಡಿದ್ರ ಹೌದು ಅಂತಲ್ವಾ? ಮ್ಯಾಮ್, ಹೌದು ಹೌದು. ಹಾಗೆ ನಾವು ಮಾತಾಡ್ತಾ ಹೋದಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಏನೋ ಮರ್ತೋಯ್ತೇನೋ. ಯಾರಿಗೆ? ನಂಗ ಇಲ್ಲ ಮ್ಯಾಮ್, ಗೊತ್ತು ಒಂದು ಹಾಡು. ಇಲ್ಲ ಡ್ರೈವರ್ ಲೈಫ್ ಬಗ್ಗೆ ಗೊತ್ತು ಮ್ಯಾಮ್. ಓಕೆ, ಇವಾಗ ಏನ್ ನೀವು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನೊಂದು ಸಿಂಪಲ್ ಆಗಿ ಹಾಡು ಹೇಳಿ ಮುಗಿಸೋಣ ಅಂತ ಇದ್ದೇನೆ. ಓಕೆ ಓಕೆ, ಆ ಹಾಡಿ. ಒಂದೇ ಒಂದು ನಿಮಿಷ ಮ್ಯಾಮ್. ಓಕೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಈರುಳಿರಲಿ, ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನನ್ನ ಈ ತುಂಬು ಪ್ರೀತಿಯನು, ನನ್ನ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಮ್ಯಾಮ್ ವಾಯ್ಸಲ್ಲೂ ಕಂಪನ ಇತ್ತು, ಸಾರಿ. ತೊಂದ್ರೆ ಇಲ್ಲ. ಅಂದ್ರೆ ಕಂಪನಿ ಇರುದು ಯಾಕೆ ಗೊತ್ತಾ, ನೀವು ರೋಡ್ ಸೈಡ್ ಬಂದ್ರಲ್ಲ ಅಲ್ಲಿ, ಹೌದು ಹಾಗೆ ಆಚೆಯಿಂದ ಯಾರು ಬರ್ತಾರೇನು, ಈಚೆಯಿಂದ ಯಾರು ಬರ್ತಾರೇನು. ಹೌದು ಮ್ಯಾಮ್, ನಿಜ. ನಿಜ ಅಲ್ಲ? ಹಾಗಾಗಿ ಒಮ್ಮೆ ಬೇಗ ಮುಗಿಸಿ ಬಿಡುವ ಅಂತ ಆಯ್ತೇನು. ಯಾರಾದ್ರೂ ಬಂದ್ರ ಅಲ್ಲಿ? ಇಲ್ಲ ಇಲ್ಲ, ಆದ್ರೆ ಅದೊಂದು ಮನೆ ಕೂಡ ಇದೆ ಅಲ್ಲ ಮ್ಯಾಮ್. ಮನೆ ಇಲ್ಲ? ಮನೆ ಇದೆ ಅಲ್ಲಿ ಪಕ್ಕ, ಮನೆ ಇದೆ. ಅವ್ರಿಗೆ ಕೇಳಿಸುತ್ತಾ ಅನ್ಸ್ತು. ಓಹೋ, ಅಲ್ವಾ? ಅಂದ್ರೆ ನಿಮ್ಮ ಆಫೀಸಲ್ಲಿ ನಂಗೆ 6 o'clock ನಾ ಮನೆಯಲ್ಲೇ ಇರೋದು ಮ್ಯಾಮ್. ಇಲ್ಲಾಂದ್ರೆ ಒಂದೊಂದ್ಸಲ ಬಸ್ ಅಲ್ಲಿ ಇರ್ತೇನೆ 6 o'clock. ಹೌದಾ? ಇವತ್ತು ಸಂಡೇ ಅಲ್ವಾ, ರಜೆ ಅಲ್ವಾ? ಹಾಗೆ ಆಫೇ ಇತ್ತು, ಹಾಗಾಗಿ ಮನೆಗೆ ಬಂದೆ. ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಹೌದಾ? ಅಂದ್ರೆ ಯಾವಾಗ್ಲೂ ನೆಟ್ವರ್ಕ್ ಇರುದಿಲ್ವಾ, ಮಳೆ ಟೈಮಲ್ಲಿ ಮಾತ್ರ ಇರುದಿಲ್ವಾ? ಮಳೆ ಟೈಮಲ್ಲಿ ಮಾತ್ರ ಮ್ಯಾಮ್. ಹೌದಾ? ಓಕೆ, ನೆಕ್ಸ್ಟ್ ಸಂಡೇ ಮಳೆ ಇರ್ಲಿಕ್ಕಿಲ್ಲ, ಮನೆಯ ಒಳಗೆ ಜೋರಾಗಿ ಹಾಡಿ ಆಯ್ತಾ? ಓಕೆ ರೇವತಿ ಅವರೇ, ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಕಾಲ್ ಮಾಡಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ. ಹಾಗೆ ತುಂಬಾ ನಗ್ತಾ ತುಂಬಾ ಮಾತಾಡಿದ್ರಿ. ಹೀಗೆ ಕಾಲ್ ಮಾಡ್ತಾ ಇರಿ, ಓಕೆನಾ? ಬಾಯ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇಲ್ಲಿ ಬಂದು ಕೂತು 1 ಗಂಟೆ ಆಯ್ತು. 6 ಗಂಟೆಯಿಂದ 7 ಗಂಟೆ ತನಕ ಇಲ್ಲಿ ಕೂತು ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಹಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ಬಹಳಷ್ಟು ಜನ ಡ್ರೈವರ್ ಬಗ್ಗೆ ಕೂಡ ಮಾತಾಡಿದ್ರು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.